ದಿನಗಳ ಹಿಂದೆ ರಾಜ್ಯದ ಖಾಸಗಿ ಸುದ್ದಿವಾಹಿನಿಯ ಸ್ಟ್ರಿಂಗ್ ಆಪರೇಷನ್ ಮೂಲಕ ಹಾವೇರಿಯ ಮಹಿಳಾ ಮುಖಂಡರೊಬ್ಬರ ಬಗ್ಗೆ ವರದಿ ಬಿತ್ತರಿಸಿತ್ತು. ಈ ವರದಿ ಬಿತ್ತರವಾದ ಕೂಡಲೇ ಹಾವೇರಿಯ ರೈತ ಮಹಿಳಾ ಮುಖಂಡರಾದ ಮಂಜುಳಾ ಪೂಜಾರ್ ಹಾಗೂ ಇತರರು ಪತ್ರಿಕಾಗೋಷ್ಠಿ ನಡೆಸುವ ನೆಪದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ವರದಿಗಾರರ ಮೇಲೆ ಹಲ್ಲೆ ನಡೆಯುತ್ತಿದ್ದಂತೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸೋಮವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ಹಾಗೂ ತುಮಕೂರು ಜಿಲ್ಲೆಯ ಎಲ್ಲ ಪತ್ರಕರ್ತರ ವತಿಯಿಂದ ವರದಿಗಾರರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಚೀನಿ ಪುರುಷೋತ್ತಮ್, ವರದಿಗಾರರ ಮೇಲಿನ ಹಲ್ಲೆ ನಿಜಕ್ಕೂ ಖಂಡನೀಯ. ಇನ್ನು ಹಲವು ನಕಲಿ ಮುಖಂಡರ ಮುಖವಾಡಗಳನ್ನು ಸುದ್ದಿವಾಹಿನಿಗಳು ಹಾಗೂ ಪತ್ರಿಕೆಗಳು ಬಯಲು ಮಾಡುತ್ತಿವೆ. ಆದರೆ ಅಂತಹ ಪತ್ರಕರ್ತರ ಮೇಲೆ ಗೂಂಡಾಗಳ ಮೂಲಕ ಹಲ್ಲೆ ನಡೆಸುತ್ತಿರುವುದು ಸರಿಯಲ್ಲ. ಕೂಡಲೇ ಸರ್ಕಾರ ಹಲ್ಲೆ ಮಾಡಿರುವ ಆರೋಪಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪತ್ರಕರ್ತ ರಂಗರಾಜು ಮಾತನಾಡಿ, ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳಿಗೆ ಇರುವ ರಕ್ಷಣೆ ಪತ್ರಕರ್ತರಿಗಿಲ್ಲ. ರಾಜ್ಯಾದ್ಯಂತ ಪದೇ ಪದೇ ಪತ್ರಕರ್ತರ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಿದ್ದು, ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿ, ವರದಿಗಾರರ ಮೇಲೆ ಹಲ್ಲೆ ಖಂಡನೀಯ. ವರದಿಗಾರರ ರಕ್ಷಣೆಗೆ ಮುಂದಾಗಬೇಕಿರುವುದು ಎಲ್ಲರ ಕರ್ತವ್ಯ. ಇಂತಹ ಹಲ್ಲೆ ಘಟನೆಗಳು ನಡೆದಾಗ ಪತ್ರಕರ್ತರು, ಮಾಧ್ಯಮದವರು ಒಂದಾಗಿ ಒಗ್ಗಟ್ಟು ಪ್ರದರ್ಶಿಸುವ ಅನಿವಾರ್ಯ ಸೃಷ್ಟಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ರವರಿಗೆ ಮನವಿ ಸಲ್ಲಿಸಲಾಯಿತು. ವರದಿ ಮಾರುತಿ ಪ್ರಸಾದ್. ಕಾರ್ಯಾಂಗಕ್ಕೆ ಸಿಗುವಂತ ಯಾವುದೇ ರೀತಿಯ ರಕ್ಷಣೆ ನಮಗಿಲ್ಲ. ಇವರು ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡಿದ್ರು ರಕ್ಷಣೆ ಇಲ್ಲದಲೇ ಈ ರೀತಿ ಹಲ್ಲೆಗಳಿಗೆ ಒಳಗಾಗ್ತಾಯಿದೆ, ಪದೇ ಪದೇ ಆಗ್ತಾ ಇದೆ. ಬಹುತೇಕ ಕಡೆಗಳಲ್ಲಿ ಈ ಥರ ಬೆಂಗಳೂರಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಹಲ್ಲೆ ಆಗಿರೋದನ್ನು ನೋಡಿದ್ದೇವೆ. ಪ್ರಸ್ತುತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಾದರೆ ನಾವು ಮಹಿಳಾ ಹೋರಾಟಗಾರ್ತಿ, ನಾನು 10 ಜನರಿಗೆ, 1000 ಜನರಿಗೆ ನ್ಯಾಯ ಒದಗಿಸ್ತೀನಿ ಅನ್ನೋಂಥ ಮುಖವಾಡ ಹೊತ್ತಿದಂಥ ಒಂದು ಹೆಣ್ಣು ಮಗಳ ಮುಖವಾಡವನ್ನು ಕಿತ್ತಾಕಿ ಈಕೆ ಮಹಿಳಾ ಹೋರಾಟಗಾರ್ತಿ ಅಲ್ಲ, ನಕಲಿ ಹೋರಾಟಗಾರ್ತಿ ಅನ್ನೋದನ್ನು ಫಸ್ಟ್ ನ್ಯೂಸು ಸ್ಟಿಂಗ್ ಆಪರೇಷನ್ ಮೂಲಕ ಈ ನಾಡಿಗೆ ತೋರಿಸಿಕೊಟ್ಟಿದೆ. ಮೇಲೆ ಏಕಾಏಕಿ ಗೂಂಡಾಗಿರಿಯನ್ನು ಮಾಡಿ ಹಲ್ಲೆ ಮಾಡೋದನ್ನು ನಾವು ಯಾರು ಸಹಿಸೋಕ್ಕಾಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿದೆ, ನಮ್ಮ ಪತ್ರಿಕಾ ರಂಗಕ್ಕೆ, ಸುದ್ದಿ ಮಾಧ್ಯಮಕ್ಕೆ ವಿಶೇಷವಾದ ಸ್ಥಾನ ಇದೆ. ಆ ಸ್ಥಾನವನ್ನು ನಾವು ನಡೆಸ್ಕೊಂಡು ಇವತ್ತು ಸಮಾಜದಲ್ಲಾದಂಥ ಅನ್ಯಾಯಗಳನ್ನು ಜನರಿಗೆ ತಿಳಿಸೋದೇ ನಮ್ಮ ಕೆಲಸ. ಅದು ಅನ್ಯಾಯ ಮಾಡ್ತಾ ಇದ್ದು ನೋಡ್ಕೊಂಡು ನಾವು ಸುಮ್ಮನೆ. ಹಾಗಾಗಿ ಅನ್ಯಾಯನ ಕಳಿಸಿ ಇವತ್ತು ನಮ್ಮ ಸುದ್ದಿವಾಹಿನಿ ಒಂದು ಖಾಸಗಿ ಸುದ್ದಿಯ ಒಂದು ಪ್ರಕಟ ಮಾಡಿತ್ತು. ಆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದನ್ನು ತುಮಕೂರು ಜಿಲ್ಲಾ ಘಟಕ ಕೂಡ ತೀವ್ರವಾಗಿ ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ರಕರ್ತರು ಇದನ್ನ ಕಳಿಸಿ ಹೋರಾಟವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ಮತ್ತು ವರದಿಗಾರರ ಮೇಲೆ ಒಂದು ಹಲ್ಲೆ ಆಗುತ್ತೆ. ಅದರ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಮಹಿಳಾ ಹೋರಾಟಗಾರ್ತಿ, ರೈತ ಪರ ಹೋರಾಟಗಾರ್ತಿ ಏನು ಹೇಳ್ಕೊಂಡಿದ್ದಂಥ ಮಂಜುಳಾ ಪೂಜಾರ್ ಅನ್ನುವಂಥ ಮಹಿಳೆ ನಮ್ಮ ಒಂದು ಸ್ಟಿಂಗ್ ಆಪರೇಷನ್ನಲ್ಲಿ ಅವರ ಬಂಡವಾಳ ಬಯಲಾಗುತ್ತೆ. ಇದನ್ನು ವರದಿ ಮಾಡಿದ ನಂತರ 2 ದಿನಗಳ ನಂತರ ಆಕೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಅನ್ನುವಂಥ ಉದ್ದೇಶದಿಂದ ಒಂದು ಸುದ್ದಿಗೋಷ್ಠಿಯನ್ನು ಕರೀತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ನಾನು ಯಾವುದೇ ರೀತಿಯಾಗಿ ನನ್ನ ಮೇಲೆ ಇರ್ತಕ್ಕಂಥ ಆರೋಪಗಳು ಸುಳ್ಳು ಅನ್ನುವಂಥ ಹೇಳಿಕೆಯನ್ನು ನೀಡಿ ಹೊರಬಂದ ಮೇಲೆ ನಮ್ಮ ವರದಿಗಾರರು ಮತ್ತು ಕ್ಯಾಮ್ರಾಮನ್ ಏನಿದ್ರು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಮುಂದೆ ಭಾರಿ ಕಷ್ಟ ಆಗ್ತಿದೆ. ನಾನು ಇವಾಗ ಸಿಕ್ಕೇ ಹೇಳ್ತೀನಿ, ಏನಪ್ಪ ವಿಶೇಷವಾಗಿ ಹಾವೇರಿ ಒಂದು ಹೋರಾಟ ಈ ಪರಿಸ್ಥಿತಿ ಒಳಗೆ ಯಾಕೆ ಭ್ರಷ್ಟಾಚಾರ ಎಲ್ಲ ಒಟ್ಟಾಗಿದ್ದೀರಲ್ಲ, ಎಲ್ಲ ನಾನು ಎಲ್ಲೋ ಇಲ್ಲಿ ಸ್ನೇಹಿತರು ಇಲ್ಲಿ ಬಂದಿದ್ದೀರಿ. ಇದು ಹಾವೇರಿ ಜಿಲ್ಲೆಯಲ್ಲಿ ನಡೆದಂಥ ಹಲ್ಲೆಯನ್ನು ಖಂಡಿಸಿ ತಾವೆಲ್ಲರೂ ಕಾನೂನು ಕ್ರಮ ಜರುಗಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ
ಮನವಿಯನ್ನು ಕೊಟ್ಟಿದ್ದೀರಿ. ಈ ಮನವಿ ಕುರಿತಂತೆ ನಾವು ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಮತ್ತು ತಮ್ಮ ಮನವಿಯನ್ನು ಸಹಿತ ಈ ಕೂಡಲೇ ಕಳಿಸುವಂಥದ್ದನ್ನು ಮಾಡ್ತೀವಿ. ಯಾರೇ ತಪ್ಪಿತಸ್ಥರಿದ್ದರೆ ಕಾನೂನಲ್ಲಿ ಯಾರೇ ತಪ್ಪಿತಸ್ಥರಿದ್ದರೂ ಸಹಿತ ಅವರು ಕಾನೂನು ಕ್ರಮ ಕೈಗೊಳ್ಳುತ್ತೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.